ಅದು 1972 ಬನಶಂಕರಿಯಲ್ಲಿ ಹಳ್ಳಿ ಬಂಡೆ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಬ್ಬ ಮಹಿಳೆ ನೀರಿನ ಮೇಲೆ ನಡೆದುಕೊಂಡು ಹೋಗಿದ್ದನ್ನು ನೋಡಿ ಜನ ಭಯಭೀತರಾಗುತ್ತಾರೆ. ಅಷ್ಟಕ್ಕೂ ಆ ಮಹಿಳೆ ಯಾರು, ನಿಜಕ್ಕೂ ಅಲ್ಲಿ ನಡೆದಿದ್ದು ಏನು? ಈ ಘಟನೆಯನ್ನು ಸಾಕ್ಷಾತ್ ನೋಡಿದಂತಹ ಅಮೀನ್ಗಢ ಊರಿನ ವೀರಪ್ಪ ಪಾಟೀಲ್ ಹಾಗೂ ಕುಷ್ಟಗಿಯ ಚಂದ್ರಪ್ಪ ಸಂಕೇಶ್ವರ್ ಈಗಲೂ ಈ ಒಂದು ಘಟನೆಯನ್ನು ನೋಡಿ ಬೆಚ್ಚಿ ಬೀಳುತ್ತಾರೆ, ಬೆವರುತ್ತಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದು ಏನು, ಬನಶಂಕರಿ ದೇವಿಯ ಮಹಿಮೆ ಏನು, ಈ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಅಷ್ಟೇ ಅಲ್ಲ, ನೀವು ಫೋಕಸ್ ಕನ್ನಡವನ್ನ ಫೇಸ್ಬುಕ್ ಪೇಜಲ್ಲೂ ಕೂಡ ಫಾಲೋ ಮಾಡಬಹುದು. ಹಾಗಾದ್ರೆ ತಡ ಯಾಕೆ, ಈಗಲೇ ಫಾಲೋ ಬಟನ್ ಅನ್ನ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಬಾದಾಮಿ ಅಂದ ತಕ್ಷಣ ನೆನಪಾಗುವುದು ಶಕ್ತಿ ಕೇಂದ್ರ ಬನಶಂಕರಿ ದೇವಿ. ಬಾದಾಮಿ ಬಳಿಯ ಚೋಳಚ ಗುಡ್ಡದಲ್ಲಿದೆ ಲಕ್ಷಾಂತರ ಭಕ್ತರ ಆರಾಧ್ಯ ದೇವರ ತಾಣ ಬನಶಂಕರಿ ದೇಗುಲ. ಈ ದೇಗುಲವು ತಿಲಕಾರಣ್ಯ ಅರಣ್ಯದಲ್ಲಿ ನೆಲೆಸಿರುವುದರಿಂದ ಶಾಕಾಂಬರಿ, ಬನಶಂಕರಿ ಅಥವಾ ವನಶಂಕರಿ ಎಂದು ಸಹ ಭಕ್ತರು ದೇವಿಯನ್ನ ಆರಾಧಿಸುತ್ತಾರೆ, ಕರೆಯುತ್ತಾರೆ. ಬನಶಂಕರಿ ದೇವಿಯ ಇನ್ನೊಂದು ಹೆಸರು ಶಾಕಾಂಬರಿ ದೇವಿ. ಅರ್ಥಾತ್ ಶಾಕಾಂಬರಿ ಎಂದರೆ ತರಕಾರಿಗಳ ದೇವತೆ ಎಂದರ್ಥ. ಅಲ್ಲದೆ ಬನಶಂಕರಿಯಲ್ಲಿ ಬನ ಎಂದರೆ ಹಸಿರು ಅರಣ್ಯ. ಹೀಗಾಗಿ ಅರಣ್ಯದ ಸಿರಿ ಸಂಪತ್ತಿನ ದೇವರು ಎಂದರೆ ಬನಶಂಕರಿ ಮಾತೆ. ಬನಶಂಕರಿ ದೇವಿ ಮತ್ಯಾರು ಅಲ್ಲ, ಪಾರ್ವತಿಯ ಅವತಾರ ಎಂದೇ ನಂಬಲಾಗಿದೆ. ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಿಂದಲೂ ಕೂಡ ಬನಶಂಕರಿ ದರ್ಶನಕ್ಕೆ ಭಕ್ತರು ಹುಡುಕಿಕೊಂಡು ಬರುತ್ತಾರೆ. ಅದರಲ್ಲೂ ಮಂಗಳವಾರ, ಶುಕ್ರವಾರಗಳಂದು ಬಾದಾಮಿ ಬನಶಂಕರಿ ದೇವಿಯ ದರ್ಶನ ಮಾಡುವುದು ಅತ್ಯಂತ ಶುಭಕರ ಎಂದು ನಂಬಿಕೆ ಇದೆ. ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆ ಹಾಗೂ 3 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಭಕ್ತರು ಬನಶಂಕರಿಯ ದರ್ಶನ ಮಾಡಬಹುದು. ಉತ್ತರ ಕರ್ನಾಟಕ ಭಾಗದ ಅತಿ ದೊಡ್ಡ ಜಾತ್ರೆ ಎಂದೆನಿಸುವ ಜಗನ್ಮಾತೆ ಶಾಕಾಂಬರಿ, ಶಂಕರಿ, ಬನಶ್ರೀ ಮತ್ತಿತರ ನಾಮಧೇಯಗಳಿಂದ ಜಗತ್ ಪ್ರಸಿದ್ಧವಾಗಿರುವ ಬಾದಾಮಿ ಬನಶಂಕರಿ ಜಾತ್ರೆ ನಿಜಕ್ಕೂ ಅಪ್ರತಿಮ. ಇದು ಬಹುತೇಕ ಜನವರಿ ತಿಂಗಳಲ್ಲಿ ನೆರವೇರುತ್ತದೆ. ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ವ್ಯತ್ಯಾಸವಾದರೂ ಸಂಕ್ರಮಣಕ್ಕಿಂತ ಮೊದಲು ಅಥವಾ ನಂತರ ಬನಶಂಕರಿ ದೇವಿ ಜಾತ್ರೆ ನಡೆಯುವುದು ವಾಡಿಕೆ. ಪ್ರತಿ ವರ್ಷ ಸಂಕ್ರಮಣದ ಪುಣ್ಯ ಸ್ನಾನಕ್ಕಾಗಿ ಅಸಂಖ್ಯಾತ ಭಕ್ತರು ಬನಶಂಕರಿಗೆ ಆಗಮಿಸುತ್ತಾರೆ. ಹರಿದ್ರಾ ತೀರ್ಥದಲ್ಲಿ ಪುಣ್ಯ ಸ್ನಾನ ಮಾಡುವ ಭಕ್ತರು ದೇವಿಯ ದರ್ಶನ ಪಡೆದು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅದರಲ್ಲೂ ನವದಂಪತಿಗಳು, ಮಕ್ಕಳಾಗದಿರುವರು, ಸಂಕಷ್ಟದಲ್ಲಿರುವರು ದೇವಿಗೆ ವಿಶೇಷ ಹರಕೆ ಹೊರುತ್ತಾರೆ. ಮಕ್ಕಳಿಗಾಗಿ ಹರಕೆ ಹೊತ್ತ ಭಕ್ತರು ಇಷ್ಟಾರ್ಥ ಪೂರೈಸಿದ ಬಳಿಕ ಮಕ್ಕಳೊಂದಿಗೆ ಬಂದು ಹರಿದ್ರಾ ತೀರ್ಥದಲ್ಲಿ ಬಾಳೆ ದಿಂಡಿನ ತೆಪ್ಪದ ಮೇಲೆ ಮಕ್ಕಳನ್ನು ಕುಳ್ಳಿರಿಸಿ ಒಂದು ದಂಡೆಯಿಂದ ಮತ್ತೊಂದು ದಂಡಕ್ಕೆ ತಲುಪಿಸಿ ಹರಕೆಯನ್ನ ತೀರಿಸುತ್ತಾರೆ. ಕೆಲವು ಭಕ್ತರು ಸವದತ್ತಿ ಯಲ್ಲಮ್ಮನ ಜಾತ್ರೆ ಮುಗಿಸಿಕೊಂಡು ಬನಶಂಕರಿ ಜಾತ್ರೆಗೆ ಆಗಮಿಸಿ ದೇವಿಯ ದರ್ಶನವನ್ನು ಕೂಡ ಪಡೆಯುತ್ತಾರೆ. ಆದ್ದರಿಂದ ತಿಂಗಳುಗಟ್ಟಲೆ ನಡೆಯುವ ಬನಶಂಕರಿ ಜಾತ್ರೆ ಜಾತಿ, ಮತ, ಪಂಥ ಭೇದ ಭಾವ ಮರೆತು ಲಕ್ಷಾಂತರ ಭಕ್ತರು ಸಮಾಗಮವಾಗುವುದಕ್ಕೆ ಇಲ್ಲಿ ಸಾಕ್ಷಿಯಾಗಿದೆ. ಸಿಂಹವಾಸಿನಿಯಾದ ಬನಶಂಕರಿ ದೇವಿ ಚಾಲುಕ್ಯರ ಕುಲದೇವತೆ ಎಂಬ ಪ್ರತೀತಿ ಇದೆ. ಚಾಲುಕ್ಯರ ಅರಸರೇ ದ್ರಾವಿಡ ಶೈಲಿಯಲ್ಲಿ ದೇವಾಲಯವನ್ನ ನಿರ್ಮಿಸಿದರು ಎಂದು ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ರಾಷ್ಟ್ರಕೂಟರು, ವಿಜಯನಗರ ಹಾಗೂ ಪೇಶ್ವೆ ಅರಸರು ದೇವಿಯ ಆರಾಧಕರಾಗಿದ್ದರು. ಹಂತ ಹಂತವಾಗಿ ದೇವಾಲಯದ ಜೀರ್ಣೋದ್ಧಾರ ಕೈಗೊಂಡರು ಎಂದು ಇತಿಹಾಸ ಸಾರುತ್ತದೆ. ದೇಶದ ಶಕ್ತಿಪೀಠಗಳಲ್ಲಿ ಒಂದಾಗಿರುವ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವವು ಪುಷ್ಯ ಶುಕ್ಲ ಅಷ್ಟಮಿಯಂದು ಘಟಸ್ಥಾಪನೆ, ಧ್ವಜಾರೋಹಣೆಯೊಂದಿಗೆ ಆರಂಭವಾಗುತ್ತದೆ. ದೇವಿಯು 8 ಕೈಗಳಿಂದ ಕೂಡಿದ್ದಾಳೆ. ಬಲಗೈಯಲ್ಲಿ ಖಡ್ಗ, ಗಂಟೆ, ತ್ರಿಶೂಲ ಮತ್ತು ಲಿಪಿ ಹಾಗೂ ಎಡಗೈಯಲ್ಲಿ ಡಮರು, ಡಾಲು, ರುಂಡ ಮತ್ತು ಅಮೃತ ಪಾತ್ರೆಗಳಿವೆ. ದೇವಿಯು ತ್ರಿನೇತ್ರೆ ಉಳ್ಳವಳು. ರಥೋತ್ಸವಕ್ಕೆ ಮೊದಲೇ ದೇವಿಗೆ ವಿಶೇಷ ಪೂಜೆಗಳು ಕೂಡ ಜರುಗುತ್ತವೆ. ಅಷ್ಟಸಿದ್ಧಿ ಕರುಣಿಸುವ ತಾಯಿ ಎಂದು ಶ್ರದ್ಧಾ ಭಕ್ತಿಯಿಂದ ಮಂತ್ರ ಘೋಷಗಳೊಂದಿಗೆ ಪೂಜಿಸಿ ಜಾತ್ರೆಯ ಮುನ್ನಾ ದಿನ ಘಟಸ್ಥಾಪನೆ ಮಾಡಲಾಗುತ್ತದೆ.
ಪುಷ್ಯ ಶುದ್ಧ ಚತುರ್ಥಿಯಂದು ದೇವಿಗೆ 108 ತರಕಾರಿಗಳ ಪಲ್ಯವನ್ನ ಮಾಡಿ ನೈವೇದ್ಯವನ್ನ ಮಾಡಲಾಗುತ್ತದೆ. ಆ ದಿನವನ್ನು ಪಲ್ಯದ ಹಬ್ಬ ಎಂದೇ ಇಲ್ಲಿ ಆಚರಿಸುತ್ತಾರೆ. ಪೌರ್ಣಿಮೆಯಂದು ಸಂಜೆ ಅಸಂಖ್ಯಾತ ಭಕ್ತ ಸಮೂಹ ಮಧ್ಯೆ ವಿಜೃಂಭಣೆಯಿಂದ ಮಹಾರಥೋತ್ಸವ ಕೂಡ ನಡೆಯುತ್ತದೆ. ಭಕ್ತರು ಬಾದಾಮಿ ಬನಶಂಕರಿ ನಿನ್ನ ಪಾದಕೋ ಶಂಭಕೋ ಶಂಭಕೋ ಎಂದು ಘೋಷಣೆ ಕೂಗುತ್ತಾ ಶ್ರದ್ಧಾ ಭಕ್ತಿಯಿಂದ ರಥವನ್ನು ಎಳೆದು ಪುನೀತರಾಗುತ್ತಾರೆ. ಹಳ್ಳಿ ಬಂಡೆಯ ಹಗ್ಗ ಇಲ್ಲಿ ವಿಶೇಷತೆ ಇದೆ. ರಥೋತ್ಸವಕ್ಕೆ ಗದಗ ಜಿಲ್ಲೆಯ ರೋಣ ತಾಲೂಕು ಮಾಡಲಗಿರಿ ಗ್ರಾಮದಿಂದ ತೇರಿನ ಹಗ್ಗವನ್ನ ತರಲಾಗುತ್ತದೆ. ರಥೋತ್ಸವದ 3ನೆಯ ದಿನ ಸಮಸ್ತ ಗ್ರಾಮಸ್ಥರು ಸೇರಿಕೊಂಡು ಬಂಡಿಯ ಅದ್ದೂರಿ ಮೆರವಣಿಗೆ ನಡೆಸುತ್ತಾರೆ. ಬರುವಾಗ ಬಂಡಿಯನ್ನು ಭಕ್ತರೇ ಎಳೆದು ತಂದಿರುತ್ತಾರೆ. ಆ ಬಂಡಿ ಮರಳಿ ಮಾಡಲಗಿರಿಗೆ ಹೋಗಲು ಇಲ್ಲಿಂದ ಹೊಸ ಎತ್ತುಗಳನ್ನ ಖರೀದಿಸಿಕೊಡುವುದು ಸಂಪ್ರದಾಯ. ಅದಕ್ಕಾಗಿಯೇ ಗ್ರಾಮಸ್ಥರು ಸಭೆಯನ್ನು ಸೇರಿ ಹಳ್ಳಿ ಬಂಡೆಗೆ ಎತ್ತುಗಳ ಖರೀದಿಯ ಜವಾಬ್ದಾರಿಯನ್ನ ವಹಿಸುತ್ತಾರೆ. ಕಟ್ಟಲು ಜೋಡೆತ್ತು ಖರೀದಿ ಪ್ರಕ್ರಿಯೆ ನಡೆಯುತ್ತದೆ. ಇಡೀ ಜಾನುವಾರು ಜಾತ್ರೆಯಲ್ಲಿ ಅತ್ಯಂತ ಶುಭ್ರವಾದಂತಹ ಹಾಗೂ ಕಟ್ಟುಮಸ್ತಾದ ಎತ್ತುಗಳ ಹುಡುಕಾಟದಲ್ಲಿ ಹಿರಿಯರು ತೊಡಗುತ್ತಾರೆ. ಎಷ್ಟೇ ಖರ್ಚಾದರೂ ಅಧಿಕ ಹಣ ನೀಡಿ ಹಳ್ಳಿ ಬಂಡೆಗೆ ಕಟ್ಟುವ ಎತ್ತುಗಳ ಖರೀದಿ ನಡೆಯುತ್ತದೆ. ಹಳ್ಳಿ ಬಂಡೆಯಲ್ಲಿದ್ದ ಹಗ್ಗವನ್ನು ದೇವಿಗೆ ಸಮರ್ಪಿಸಿ ಬಳಿಕ ಬಾದಾಮಿ ದೇವಿಯ ಭಕ್ತರು ಆ ಹಳ್ಳಿಯ ಬಂಡಿಗೆ ಎತ್ತುಗಳನ್ನ ಹೊಸದಾಗಿ ಖರೀದಿಸಿ ನೀಡುವ ಪದ್ಧತಿ ತಲೆತಲಾಂತರಗಳಿಂದಲೂ ಚಾಲ್ತಿಯಲ್ಲಿದೆ. ನಂತರ ತೇರಿನ ಹಗ್ಗಕ್ಕೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಅಲಂಕೃತ ರಥಕ್ಕೆ ಕಟ್ಟಿ ಭಕ್ತರು ವಿಜಯ ಘೋಷ ಹಾಕುತ್ತಾ ರಥವನ್ನ ಎಳೆಯುತ್ತಾರೆ. ಬನಶಂಕರಿ ಜಾತ್ರೆಯ ಹೋಳಿ ಬಂಡೆ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಇಲ್ಲಿ ಬಂಡೆಗಳನ್ನ ನೀರಿನಲ್ಲಿ ಹರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಜನರು ನೀರಿನಲ್ಲಿ ಇಳಿದು ಬನಶಂಕರಿ ದೇವಿಯನ್ನ ಜೈಕಾರ ಹಾಕುತ್ತಾರೆ. ಆದರೆ ಇಲ್ಲಿ 1972ರಲ್ಲಿ ಒಂದು ವಿಚಿತ್ರ ಘಟನೆಯೇ ನಡೆದು ಹೋಗಿತ್ತು. ಹೋಳಿ ಬಂಡೆ ನಡೆಯುವ ಸಂದರ್ಭದಲ್ಲಿ ಒಬ್ಬ ಸುಂದರವಾದ ಹುಡುಗಿ ಇದ್ದಕ್ಕಿದ್ದ ಹಾಗೆ ನೀರಿನ ಮೇಲೆ ನಡೆದುಕೊಂಡು ಹಾಗೆ ಗೋಚರಿಸುತ್ತದೆ. ಇದನ್ನು ಕಂಡಂತಹ ಅಲ್ಲಿ ಸೇರಿದ ಜನರು ನಿಜಕ್ಕೂ ದಿಗ್ಭ್ರಾಂತರಾಗಿದ್ದರು. ಕೆಲವರ ಪ್ರಕಾರ ಸಾಕ್ಷಾತ್ ಬನಶಂಕರಿ ದೇವಿಯೇ ಒಂದು ಹುಡುಗಿಯ ವೇಷದಲ್ಲಿ ಬಂದು ಈ ಹೋಳಿ ಬಂಡೆಯನ್ನು ಸಂಭ್ರಮಿಸಲು ನೀರಿನ ಮೇಲೆ ನಡೆದುಕೊಂಡು ಬಂದಿದ್ದಳು ಎನ್ನುವ ಮಾಹಿತಿ ಇದೆ. ಈ ಘಟನೆಯನ್ನು ಸಾಕ್ಷಾತ್ ನೋಡಿದಂತಹ ಅಮೀನ್ಗಢ ಊರಿನ 77 ವರ್ಷದ ವೀರಪ್ಪ ಪಾಟೀಲ್ ಹಾಗೂ ಕುಷ್ಟಗಿಯ 80 ವರ್ಷದ ಚಂದ್ರಪ್ಪ ಸಂಕೇಶ್ವರ್ ಈಗಲೂ ಈ ಒಂದು ಘಟನೆ ತಮ್ಮ ಕಣ್ಣ ಮುಂದೆ ಬರುತ್ತದೆ ಎಂದು ನೆನೆಸಿ ಹೇಳುತ್ತಾರೆ. ಪುಷ್ಯ ಕೃಷ್ಣ ಚತುರ್ಥಿಯಂದು ಕಳಸ ಇಳಿಯುವ ಕಾರ್ಯಕ್ರಮದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಮುಕ್ತಾಯಗೊಳ್ಳುತ್ತವೆ. ದೇವಿಯ ದರ್ಶನಕ್ಕೆ ಬಂದವರು ಇಲ್ಲಿ ಊಟ ಮಾಡದೆ ಹಿಂದಿರುಗುವುದು ಅಪರೂಪ. ಸುತ್ತಲಿನ ಗ್ರಾಮೀಣ ಭಾಗದ ಮಹಿಳೆಯರು ಮನೆಯಿಂದಲೇ ಸಿದ್ಧಪಡಿಸಿಕೊಂಡು ಬಂದ ಊಟವನ್ನ ಪ್ರವಾಸಿಗರಿಗೆ ಹಾಗೂ ಭಕ್ತಾದಿಗಳಿಗೆ ನೀಡುತ್ತಾರೆ. ಅದರಲ್ಲಿಯೂ ಇಲ್ಲಿಯ ಪಲ್ಲೆಯ ಊಟ ವಿಶ್ವಾದ್ಯಂತ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಅದರಲ್ಲೂ ವಿಶೇಷವಾಗಿ ರೊಟ್ಟಿ, ವಿವಿಧ ಪಲ್ಯಗಳು, ಶೇಂಗಾ ಚಟ್ನಿ, ಹಿಂಡಿ ಮುಂತಾದ ಮೊಸರು, ತಾಜಾ ಹಸಿ ತರಕಾರಿಯನ್ನು ಕಡಿಮೆ ಬೆಲೆಯಲ್ಲಿ ಉಣಬಡಿಸುವುದು ವಿಶೇಷತೆ. ಬಾದಾಮಿ ಬನಶಂಕರಿ ಜಾತ್ರೆ ಮನರಂಜನೆಯ ಜಾತ್ರೆಯೂ ಹೌದು. ಉತ್ತರ ಕರ್ನಾಟಕದ ಜನಪ್ರಿಯ ನಾಟಕ ಕಂಪನಿಗಳು ಇಲ್ಲಿ ತಿಂಗಳಗಂಟಲೆ ಬೀಡು ಬಿಡುತ್ತಾರೆ. ಹಲವು ಸಿನಿಮಾ ಟೆಂಟುಗಳು ಹೊಸ ಹೊಸ ಸಿನಿಮಾಗಳನ್ನ, ಭಕ್ತಿ ಪ್ರಧಾನ ಚಿತ್ರಗಳನ್ನ ತೋರಿಸುವುದು ಇಲ್ಲಿ ವಿಶೇಷತೆ. ಬೆಳಗು ಮುಂಜಾನೆ 3-4 ಪ್ರದರ್ಶನಗಳನ್ನ ಇಲ್ಲಿ ಮಾಡುವುದು ಸರ್ವೇ ಸಾಮಾನ್ಯ. ಸುತ್ತಲಿನ ಮಹಿಳೆಯರು, ಗಂಡಸರು, ರೈತರು ಮಕ್ಕಳನ್ನ ಬಂಡೆಯಲ್ಲಿ ಸೇರಿಸಿಕೊಂಡು ವಿವಿಧ ವಾಹನಗಳಲ್ಲಿ ಆಗಮಿಸಿ ದೇವಿಗೆ ನೈವೇದ್ಯ ಮಾಡಿ ಕುಟುಂಬದೊಂದಿಗೆ ಜಾತ್ರೆಯ ನೈಜ ಸೊಬಗನ್ನ ಸವಿಯುತ್ತಾರೆ ಹಾಗೂ ರಥವನ್ನ ಎಳೆಯುತ್ತಾರೆ. ಸ್ನೇಹಿತರೆ, ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ಜೀವನದಲ್ಲಿ ಒಮ್ಮೆ ಬನಶಂಕರಿ ಜಾತ್ರೆಯನ್ನ ಕಣ್ತುಂಬಿ ನೋಡಿ ಆ ರಥವನ್ನ ಎಳೆದು ನೀವು ಕೂಡ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಬಹುದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಬನಶಂಕರಿ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.